ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಆರೋಪ ಮಾಡಿದ್ದಾರೆ. ಕೊರಟಗೆರೆಯ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಜೈ ಶ್ರೀರಾಮ್ ಎಂದು ಕೂಗಿದ್ರೆ ಧಮಕಿ ಹಾಕ್ತಾರೆ. ಮೋದಿ ಅವರ ಹೆಸರನ್ನ ಕೂಗಿದ್ರೆ ಸಾಕು, ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಕಾಲೇಜ್ ಕ್ಯಾಂಪಸ್ ಒಳಗೆ ನುಗ್ಗಿ ಹಗಲೇ ಹೆಣ್ಣು ಮಗಳನ್ನ ಕೊಲೆ ಮಾಡ್ತಾರೆ. ವಿಧಾನಸೌಧದ ಒಳಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗ್ತಾರೆ. ಬೆಂಗಳೂರಲ್ಲಿ ಬಾಂಬ್ ಹಾಕ್ತಾರೆ. ರಾಜ್ಯದಲ್ಲಿ ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಒಂದ್ ಕಡೆಗೆ ಶ್ರೀರಾಮ ಅಂತ ಹೇಳಿದ್ರೆ ಅವರಿಗೆ ಧಮಕಿ ಹಾಕುವಂತ ಘಟನೆ ನಡೆಯುತ್ತೆ. ಮತ್ತೊಂದು ಕಡೆಗೆ ಮೋದಿ ಹಾಡನ್ನು ಬರೆದು ಪ್ರಚಾರ ಮಾಡಿದ್ರೆ ಅವರಿಗೆ ಧಮಕಿ ಹಾಕುವಂತ ಘಟನೆ ಮೈಸೂರಲ್ಲಿ ನಡೆಯುತ್ತೆ. ಹಾಗೆಯೇ ಕಾಲೇಜ್ ಕ್ಯಾಂಪಸ್ ಒಳಗೆ ನುಗ್ಗಿ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳಿ ಕೊಲೆ ಮಟ್ಟಕ್ಕೂ ಹೋಗ್ತಾರೆ. ಅದಕ್ಕಿಂತ ಹಿಂದೆ ಹೋದ್ರೆ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಡೀ ಒಂದು ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದು ಹೋಗಿದೆ. ವಿಧಾನಸೌಧದ ಒಳಗೇನೆ ರಾಜ್ಯಸಭೆಗೆ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಭಾರತದ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ದೇಶಕ್ಕೋಸ್ಕರ ಕಾನೂನನ್ನ ಮಾಡ್ತಾವೆ ಅಲ್ಲಿಗೆ ಆಯ್ಕೆ ಆಗುವಂತ ಪ್ರತಿನಿಧಿಯ ಪರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಒಂದು ರೀತಿ ಭಯದ ವಾತಾವರಣ ಜನಸಾಮಾನ್ಯರಿಗೆ ಮೂಡಿದೆ. ದುರ್ದೈವ ಅಂದ್ರೆ ಇದನ್ನ ಸರ್ಕಾರ ಸಮರ್ಥಿಸಿಕೊಳ್ತಾ ಇರೋದು. ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಬಹಳ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ ಅಂತ ಒಂದ್ ಕಡೆಗೆ ಅವ್ರು ಹೇಳ್ತಾರೆ. ಕೊಟ್ಟಿದ್ದೇವೆ, ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಾರೆ ಅಂತ ಅವ್ರು ಮಾತಾಡ್ತಾರೆ. ರಾಜ್ಯದ ಗೃಹ ಸಚಿವರು ಜೆಹಾದ್ ಪ್ರಕರಣ ಅಲ್ವೇ ಅಲ್ಲ, ಅದು ಲವ್ ಮ್ಯಾಟರ್ ಅಂತ ಹೇಳಿ ಸಬೂಬನ್ನು ಕೊಡ್ತಾರೆ. ಈ ರೀತಿ ಒಂದು ರೀತಿ ಹುಚ್ಚಾಸ್ಪತ್ರೆ ಆಗಿದೆ ಕರ್ನಾಟಕ. ಚುನಾವಣೆಗೋಸ್ಕರ ತಮ್ಮ ಅಪೀಸ್ಮೆಂಟ್ ಅನ್ನ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಸುಭದ್ರಗೊಳಿಸುವ ಕಡೆಗೆ ಗಮನ ಹರಿಸದೇನೆ ಆಡಳಿತದಲ್ಲಿ ವೈಫಲ್ಯ ಆಗಿದೆ. ಬರೀ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಹೋಗೋದು. ಕೇಂದ್ರ ಹಣ ಕೊಡಲಿಲ್ಲ, ಬರ ನಿಭಾಯಿಸಕ್ಕಾಗಲ್ಲ. ಇವರು ತಮಿಳುನಾಡಿಗೆ ನೀರು ಬಿಟ್ಟಿದ್ರು ಪರವಾಗಿಲ್ಲ, ಕುಡಿಯೋ ನೀರು ಸಮಸ್ಯೆ ಆದ್ರೂ ಬರ ನಿರ್ವಹಿಸಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ. ಈ ರೀತಿ ಚುನಾವಣಾ ರಾಜಕೀಯ ಮಾಡೋದನ್ನ ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಮತ್ತೇನು ಮಾಡ್ತಾ ಇಲ್ಲ. ಬದಲಿಗೆ ಯಾವ SC ST ಜನಾಂಗಕ್ಕೆ ಮೀಸಲಿದ್ದಂತ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವಂತ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಆ ದುರುಪಯೋಗ ಪಡಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ದುರುಪಯೋಗ ಯಾರು ಪಡಿಸ್ಕೊಳ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಅವಕಾಶ ಇದೆ. ಹಾಗಿದ್ರೆ ಈ ಸರ್ಕಾರದ ಮೇಲೆ ಏನ್ ಮಾಡಬೇಕು? ಆ ಅಧಿಕಾರಿನ ಡೈವರ್ಟ್ ಮಾಡಿರುವಂತ ನಿರ್ದೇಶನ ಕೊಟ್ಟವ್ರ ಮೇಲೆ ಮತ್ತು ಆ ಅಧಿಕಾರಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಎಲ್ಲಿಗೆ ಹಾಕಿದವರು ಗೊತ್ತಿಲ್ಲ. ಅನುದಾನಕ್ಕಂತೂ ಯಾವುದೇ ಅಭಿವೃದ್ಧಿ ಕೆಲಸಕ್ಕಂತೂ ಬರ್ತಾ ಇಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದು ಗೊತ್ತಿಲ್ಲ.
ನಾನು ಆಗಲೇ ಹೇಳಿದೆ 11,000 ಕೋಟಿ ರೂಪಾಯಿ SC ST ಅನುದಾನವನ್ನ ಆ ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡಿದೀವಿ. ಪ್ರೊಟೆಸ್ಟ್ ಮಾಡಿದ್ವಿ. ದಪ್ಪ ಚರಣದ ಸರ್ಕಾರ ಕಿವಿನೂ ಕೇಳಲ್ಲ. ಇವರಿಗೇನು ವಿಶ್ವಾಸ ಇದೆ? 136 ಅಂತ ಹೇಳ್ಕೊಂತಿದ್ದದ್ದು ಬಿಟ್ರೆ ಈ ಸರ್ಕಾರ ಕಿವಿನೂ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.